3 ವಾರಗಳ ಹಿಂದೆ 53,03,000 ರೂಪಾಯಿ ಮೌಲ್ಯದ 1 ಕ್ವಿಂಟಲ್ 6 ಕೆಜಿ 50 ಗ್ರಾಂ ಗಾಂಜಾ ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 3 ಆರೋಪಿಗಳನ್ನು ಪುತ್ತೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಆರೋಪಿಗಳಿಗೆ ಹಣ ಮತ್ತು ವಾಹನದ ವ್ಯವಸ್ಥೆಯನ್ನು ಮಾಡಿದ ಚಾರ್ಮಾಡಿ ನಿವಾಸಿ 27 ವರ್ಷದ ಮಹಮ್ಮದ್ ಫಯಾಜ್ ಡಿಕೆ, ಬೆಳ್ತಂಗಡಿ ಕಕ್ಕಿಂಜಿ ನಿವಾಸಿ 42 ವರ್ಷದ ನಜೀರ್ ಹಾಗೂ ಆರೋಪಿಗಳಿಗೆ ಗಾಂಜಾವನ್ನ ಪೂರೈಕೆ ಮಾಡ್ತಾ ಇದ್ದಂತಹ ಒಡಿಶಾ ರಾಜ್ಯದ 37 ವರ್ಷದ ದೀಪಕ್ ಪಾತ್ರ ಬಂಧಿತ ಆರೋಪಿಗಳು. ಪುತ್ತೂರು ಉಪವಿಭಾಗದ ಡಿವೈಎಸ್ಪಿ ಪ್ರಬೋಧ್ ಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವು ಒಡಿಶಾದಲ್ಲಿ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳಿಂದ 80,000 ರೂಪಾಯಿ ಮೌಲ್ಯದ 1 ಕೆಜಿ 788 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸ್ ಉಪನಿರೀಕ್ಷಕ ಗುಣಪಾಲ ಜೆ ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು. ಜನವರಿ 19ರಂದು ಪುತ್ತೂರು ತಾಲೂಕು ಪಡುವನ್ನೂರು ಗ್ರಾಮದ ಸಜಂಕಾಡಿ ಎಂಬಲ್ಲಿ ಪೊಲೀಸರು ವಾಹನ ತಪಾಸಣೆ ನಡೆಸ್ತಾ ಇದ್ದಾಗ ಕಾರು ಮತ್ತು ಇನ್ನೊಂದು ವಾಹನದಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದ ನಿವಾಸಿಗಳಾದ 37 ವರ್ಷದ ರಫೀಕ್ ಪಿ ಮತ್ತು ಅಬ್ದುಲ್ ಸಾದಿಕ್ ಎಂಬ ಇಬ್ಬರನ್ನ ಬಂಧಿಸಿ 53,03,000 ರೂಪಾಯಿ ಮೌಲ್ಯದ 1 ಕ್ವಿಂಟಲ್ 6 ಕೆಜಿ 50 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿತ್ತು. ಇದೀಗ ಈ ಪ್ರಕರಣದ ಮುಂದುವರೆದ ಭಾಗವಾಗಿ ಈ ಮೂವರನ್ನ ಬಂಧಿಸಲಾಗಿದೆ.